ನೂರು ಜನರಿಗೆ ಇಷ್ಟು ಈ ಹೊತ್ತಿಗೆ ಬರಬೇಕಾದ್ರೆ 10 ಯಕ್ಷಗಾನ ಆಸಕ್ತಿಯಿಂದ ಅರ್ಥ ಎಲ್ಲರಿಗೂ ನಾನು ಶಿರಸ ವಂದಿಸ್ತೇನೆ. ನಿಜವಾಗ ನಾನು ಮಾತಾಡಬೇಕಂತ ಮಾತಾಡ್ತಿದ್ದಾರೆ. ಒಂದು 500 ಪ್ರಶ್ನೆ ಇಟ್ಕೊಂಡು ಬಂದಿದ್ದಾರೆ ಸುಮಾರು. ನಾನು ಹೇಳಿದೆ ಈ ಪ್ರಶ್ನೆಗೆಲ್ಲ ಉತ್ತರ ಒಂದು ಪುಸ್ತಕ ಹಾಕಿ 200 ಪುಸ್ತಕ ಆಗಿಬಿಟ್ಟು ನಾನು ಅದರಿಂದ ಅರ್ಥಕ್ಕೆಲ್ಲ ಹೋಗಬೇಡಿ, ಸಣ್ಣದಾಗಿ ಕೇಳಿ. ಹಾಗೆ 4-5 ಪ್ರಶ್ನೆಗಳನ್ನು ಒಟ್ಟಿಗೆ ಮಾಡಿಕೊಂಡು ಒಂದು ಹಿಡಿಗೆ ಹೇಳ್ಕೊಂಡು 8 ಮಿನಿಟ್ ಅವರು ನನ್ನ ಮೇಲೆ ವಿಶೇಷ ಅಭಿಮಾನ ಬೇಕು. ಯಾಕೆ ನನಗೆ ಗೊತ್ತಿಲ್ಲ. ಪಾತಾಳ ಹೇಳೋದು ನನ್ನ ಬಗ್ಗೆ ಕಲಾವಿದರ ಸಮುದಾಯ ಏನು ಅಭಿಪ್ರಾಯ ಹೊಂದಿದೆ ಇದರಲ್ಲಿ ಮುನ್ನುಡಿ ಬರೆಯೋದು ಬಹಳ ಅದ್ಭುತವಾದಂತಹ ಮುನ್ನುಡಿ. ಆ ಮುನ್ನುಡಿಯಲ್ಲಿ ಕಲಾವಿದರು ಮುಖ್ಯವಾಗಿ ಯಾರಿಗೋಸ್ಕರ ನಾನು ನನ್ನ ಲೈಫನ್ನು ಕೊಟ್ಟಿದ್ದೇನೆ, ಯಕ್ಷಗಾನ ರಂಗದ ಕಲಾವಿದರಿಗೆ ಹೆಡ್ಲೈನ್ ಕೊಟ್ಟದ್ದು ನಾನು ಮೊದಲಿಗೆ. ಅಲ್ಲಿವರೆಗೆ ಅವರನ್ನು ನಾಟಕ ಕಲಾವಿದರು ಕೊಟ್ಟಿಲ್ಲ, ನಾಟಕ ಕಲಾವಿದರಿಗೆ ಹೆಡ್ಲೈನ್ ಕೊಟ್ಟಿದ್ದಾರೆ. ಇವತ್ತಿಗಾದ್ರು ಇಲ್ಲ, ಯಕ್ಷಗಾನ ಕಲಾವಿದರಿಗೆ ಹೆಡ್ಲೈನ್ ಕೊಟ್ಟಿದ್ದೇನೆ, ಅದನ್ನು ಬಯಸ್ಕೊಂಡಿದ್ದೇನೆ. ಈಶ್ವರನ್ನು ಸಾಕಿದ್ದಾರೆ. ಆದರೂ ಈಶ್ವರನವರು ನಾನು ಇತ್ಯಾದಿ ನನ್ನ ಬಳಗಬೇಕು ಯಕ್ಷಗಾನದ ಬಗ್ಗೆ ಸಂಸ್ಕಾರ ಕೊಟ್ಟಿದ್ದಾರೆ. ಇವಾಗ ಯಾಕೆ ಒಬ್ಬರು ಇಷ್ಟೆಲ್ಲ ಇದು ಮಾಡ್ತಾ ಇದ್ದಾನೆ ಎಂದು ನಮ್ಮ ಶಿವಶಂಕರ ನಾನು ಯಕ್ಷಗಾನ ಬರೆದು ಅವರಿಂದ ಫಸ್ಟ್ ಓದಿದವರು. ಅವ್ರು ಯಕ್ಷಗಾನ ಅಷ್ಟು ನನಗೆ ಗೊತ್ತಿಲ್ಲ, ಆದರೆ ಅದನ್ನು ಮೊದಲು ಅವರು ಎಷ್ಟು ಮಾಡೋದು, ಆಮೇಲೆ ನಾನು ಹೀಗೆ ಆ ಸಂಸ್ಥೆ ಉದಯವಾಣಿ ನಮಗೆ ಅವರಿಗೆ ಯಕ್ಷಗಾನಕ್ಕೆ ಯಕ್ಷಗಾನ ಕಲಾವಿದರಿಗೆ ಬೇರೆ ಏನು ಕೊಡ್ತೇನೆ ಅದನ್ನು ಅವರು ಗುರುತಿಸಿದ್ದಾರೆ. ಅದಕ್ಕೆ ಪ್ರತಿಫಲ ಏನು, ನಾನು ಚೌಕಿಗೆ ಹೋದರೆ ಯಕ್ಷಗಾನದ ಕಲಾವಿದರು ಏನು ಅಭಿಪ್ರಾಯ ತರೀತಾರೆ ಎಂಬುದನ್ನು ಅವರು ಸೂಚ್ಯವಾಗಿ ಹೇಳಿದ್ದಾರೆ. ಇದು ನಾವಿರುವಂಥ ಯಕ್ಷಗಾನದಲ್ಲಿ ಆ ಕಲೆಯ ಮಾಧ್ಯಮವಾಗಿರುವಂಥ ಕಲೆಯ ಸ್ಥಿತಿ ಭಾಳ ಪ್ರೋತ್ಸಾಹದಾಯಕ ಏನಲ್ಲ. ಇದರಲ್ಲಿ ನನ್ನನ್ನು ಆ ರೀತಿಯಲ್ಲಿ ಕಾಣೋದಕ್ಕೆ ಬರೀ ಯಕ್ಷಗಾನ ಅಭಿಪ್ರಾಯದ ಕಾರಣ ಅಲ್ಲ. ನೀವು ಸಾಹಿತ್ಯಕ್ಕೆ ಬಂದರೆ ಔಚಿತ್ಯ ವಿಚಾರ ಇರ್ತದೆ, ಆಮೇಲೆ ವಕ್ರೋಕ್ತಿ, ಧ್ವನಿ ಇತ್ಯಾದಿ ಪ್ರಶ್ನೆಗಳಿದೆ. ತಿಳಿದು ನೋಡಿದ್ರೆ ಅವ ಹೇಳಿದ್ರೆ ಇವ ಹೇಳುದು, ಇವ ಹೇಳಿದ್ರೆ ಅವ ಹೇಳುದು, ಇದು ಹೊಸೇನಿಲ್ಲ. ಅದರಲ್ಲಿ ಭಾಳ ಕೂದಲೆಡೆ ಎಷ್ಟು ವ್ಯತ್ಯಾಸ ಇರುವಂಥ ಒಂದು ವಿಷಯ ಇರೋದು. ಹಾಗಾಗಿ ಭಿನ್ನಾಭಿಪ್ರಾಯ ಅಂತ ಹೇಳಿದ್ರೆ ಅವರ ರಾಜಕೀಯ ಭಿನ್ನಾಭಿಪ್ರಾಯವೇ ತಾತ್ವಿಕ ಭಿನ್ನಾಭಿಪ್ರಾಯ ಅಂತೇನಲ್ಲ. ಹಾಗಾಗಿ ನನ್ನನ್ನು ವಿರೋಧಿಸಬೇಕಾದ್ರೆ ನಾನು ವಿರೋಧಿಸಬೇಕಾದ ಯಾವುದೋ ಕೆಲವು ವಿಷಯಗಳನ್ನು ಹೇಳಿರಬೇಕು ಹೇಳಿದ್ದೇನೆ. ಅದೇ ನಿಮಗೆ ಕೊನೆಯ ಮೌಲ್ಯ ವಿಚಾರ ಹೇಳಿದ್ರಲ್ಲ, ಅದುವೇ ನೀವು ನಮ್ಮ ದೇಶ ಬಹಳ ಬೈತಾರೆ. ನಮ್ಮ ದೇಶದ ಪ್ರಜಾಸತ್ತೆಯ ಕ್ರಮವನ್ನು ತುಂಬಾ ಜನ ಕಟುವಾಗಿ ಟೀಕಿಸ್ತಾ ಇದ್ದಾರೆ. ಪುನಃ ಮರಳಿ ಇದು ಹಳೆಯ ಕಾಲಕ್ಕೆ ಬರಬೇಕು ಅಂತ ಬಯಸ್ತಾರೆ. ಹಳೆಯ ಕಾಲಕ್ಕೆ ಬರುವುದಂತ ಹೇಳಿದ್ರೆ ಫ್ಯೂಡಲ್ ವ್ಯವಸ್ಥೆಯನ್ನು ಪುನಃಸ್ಥಾಪನೆ ಮಾಡುವಂಥದ್ದು. ಮಾಡಿದ್ರೆ ರೆವಿನ್ಯೂ ಘಟಕ ಯಾವುದು ದಯವಿಟ್ಟು ಗಮನಿಸಿ. ಕೃಷಿ, ಉದ್ದಿಮೆ, ಕೃಷಿಯ ಭೂಮಾಲಕರು, ಉದ್ದಿಮೆ ಮಾಲಕರು ಇಡೀ ಸಮಾಜವನ್ನು ನಿಯಂತ್ರಿಸುವಂತಹ ಶಕ್ತಿ ಆಗಬೇಕು ಅಂತ ಅದರ ಅರ್ಥದೇ. ಇವರೆಲ್ಲರೂ ಒಟ್ಟಾಗಿ ಮಠಾಧಿಪತಿಗಳಿಗೆ ಕಪ್ಪ ಕಾಣಿಕೆ ಕೊಡಬೇಕು. ಮಠಾಧಿಪತಿಗಳು ಪ್ರಸಾದ ಕೊಟ್ಬಿಟ್ರೆ ಈ ದೇಶ ಧಾರ್ಮಿಕವಾಗಿ ಆಗಿ ನಮ್ಮ ಎಲ್ಲ ಕವಿತೆಗಳನ್ನು ನೋಡಿ ನಮ್ಮ ಹಿರಿಯ ಸಂಸ್ಕೃತಿ ವಿದ್ವಾಂಸರು ಬರೆದಂತಹ ಕಾವ್ಯ ಎಂಥ ಸಮೃದ್ಧಿ. ಈ ನಮ್ಮ ಸಂಸ್ಕೃತಿಯ ಔನ್ನತಿ ಏನು ಆಶ್ಚರ್ಯಕರವಾಗಿ ನಮ್ಗೆ ಕಾಣ್ತದೆ. ಅದಕ್ಕೆ ಸರಿಯಾಗಿ ಅವರು ಅಲ್ಲಲ್ಲಿ ಶಿಲಾಮಯವಾದಂಥ ಒಳ್ಳೆ ಕೆತ್ತನೆಗಳಿರುವಂತಹ ಆರ್ಕಿಟೆಕ್ಚರ್ ನಮಗೆ ಬಿಟ್ಟು ಹೋಗಿದ್ದಾರೆ. ನಾವು ಅದನ್ನು ನೋಡಿದ್ರೆ ಎಂಥ ಸಂಸ್ಕೃತಿ. ಆ ಶಿಲೆಯ ಗೊಮ್ಮಟನ್ನು ತಯಾರು ಮಾಡಿದ
ಆ ಅದ್ಭುತ ಶಿಲ್ಪಿಯ ಕೈ ಕಟ್ಟಿಸಿದ್ದು ಉಂಟಲ್ಲ, ಇನ್ನೊಂದು ಬದಿಯಲ್ಲಿ ದಾಖಲೆಗಳು, ಅದು ಮೌಖಿಕವಾಗಿ ಬರ್ತದೆ. ಅಂದ್ರೆ ಯಾಕಂದ್ರೆ ಪ್ರಭುತ್ವ ಇಷ್ಟು ಚಂದದ ಈ ವಿಗ್ರಹ ಇನ್ನೊಬ್ಬ ರಾಜ್ಯದಿಂದ ಆಗಬಾರ್ದು, ಇದಕ್ಕೆ ಎದುರುಗಡೆ ಇನ್ನೊಬ್ಬರು ಇರಬಾರ್ದು. ಈ ಪ್ರಶ್ನೆಗಳನ್ನು ನಾನು ಹೆಚ್ಚು ಹೇಳಿ ಅಲ್ಲ ಕೇಳಿ, ಅದು ಕೆಲವು ಜನರಿದ್ರೆ ಪ್ರಭಾವಿ ಆದಂತೆ ಬರಗಾರ ಯಾರು ಪ್ರಭಾವಿಗಳೇ ಬರಗಾಲದಲ್ಲಿ ಬರಬೇಕಲ್ಲದು. ಈ ಪ್ರಭಾವಿಗಳಾದಂತಹ ಜನರಿಗೆ ಇದು ಪಥ್ಯವಾಗಲಿಲ್ಲ. ಆದರೆ ನಿಮಗೆ ಒಂದು ಗಮನಿಸಿ, ಈ ಕಳೆದ 60 ವರ್ಷಗಳಲ್ಲಿ ಈ ದೇಶ ಎಷ್ಟು ದೊಡ್ಡ ದೇಶ, ಎಷ್ಟು ದೊಡ್ಡ ಸಂಸ್ಕೃತಿ, ಎಷ್ಟು ಭಾಷಾ ವೈವಿಧ್ಯಗಳು, ಜಾತಿ ವೈವಿಧ್ಯಗಳು, ಜಾತಿಯ ಮಧ್ಯೆ ಗುಂಪುಗಳು, ಬೇರೆ ಬೇರೆ ಗುಂಪು ಘರ್ಷಣೆ ಮಾಡಿ 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 ಒಂದು ಏಕಾತ್ಮತೆಯನ್ನು, ಒಂದು ಸಾಮರಸ್ಯವನ್ನು ನಾವು ಸಾಧಿಸಿದ್ದೇವೆ ಈ ದೇಶದಲ್ಲಿ. ಈ ದೇಶ ಆದ ಬ್ರಿಟಿಷರ ವಿರುದ್ಧ ಮಾಡಿದ್ರು ಬರೀ ಪ್ರಭುತ್ವವನ್ನು ಬದಲಿಸಿದಲ್ಲ, ಜೀವನ ವಿಧಾನವನ್ನು, ಜೀವನ ಪರಿಕಲ್ಪನೆಯನ್ನು ನಾವು ಬದಲಿಸಿದ್ದೇವೆ. ನಾನು ಪುಸ್ತಕದಲ್ಲಿ ಹೇಳುವುದಲ್ಲ, ಈ ಪರಿಕಲ್ಪನೆಯಿಂದ ನಾವು ಪಡೆದಂತ ಉಪಲಬ್ಧಿ ಏನೆಲ್ಲ ನೋಡಿ ಇವತ್ತು ಸುಲಭವಾಗಿ ನಮಗೆ ಯಾರಿಗೆ ಪಾಕಿಸ್ತಾನಕ್ಕೂ ಇನ್ನೊಂದಕ್ಕೂ ಚೈನಾಕ್ಕೂ ಅಥವಾ ಅಮೆರಿಕಕ್ಕೂ ಇದರಲ್ಲಿ ಇಡ್ಬೋದು. ಎಲ್ಲ ಬೇಸಿಸ್ ಆಗಿರುವಂಥ ಕಳೆದ 60 ವರ್ಷಗಳ ಆಡಳಿತ ಅನ್ನೋದು ದಯವಿಟ್ಟು ಗಮನಿಸಬೇಕು. ಒಬ್ಬ ಜನಸಾಮಾನ್ಯನಿಗೆ ಕೂಡ ವಿದ್ಯಾಭ್ಯಾಸ, ಅವನಿಗೆ ಮೀಸಲಾತಿ ಇನ್ನೊಂದಾಗಿ ಅವನು ರಾಷ್ಟ್ರಪತಿ ಆಗ್ತಾನೆ. 2 ಜನ ನಮ್ಮಲ್ಲಿ ರಾಷ್ಟ್ರಪತಿಗಳಾಗಿದ್ದಾರೆ. ಅವರು ಅಸ್ಪೃಶ್ಯ ಜನಾಂಗದಿಂದ ಬಂದವರು ಇಬ್ಬರು ಇವತ್ತು ಕೂಡ ಅವರು ರಾಷ್ಟ್ರಪತಿ ಗಮನಿಸಬೇಕು. ಈ ಉಪಲಬ್ಧಿ ಸುಮ್ಮನೆ ಬರೋದು ಹಳೆ ಫ್ಯೂಡಲ್ ವ್ಯವಸ್ಥೆ ಬರ್ತಂತಿದ್ರೆ ನಾನು ನಂಬೋದಿಲ್ಲ. ಈ ನಂಬಲಿಕ್ಕೆ ಆಗದ ವಿಷಯವನ್ನು ನಾವು ಹೇಳ್ತಾ ತಿರುಗುತ್ತಲ್ಲ, ಇದು ಬರೀ ಹೆಟ್ಟು ಇದೊಂದು ವಿಷಯ. ಆದ್ರಿಂದ ಇದರಲ್ಲಿ ನನಗೆ ರಾಜಿ ಇಲ್ಲ ಈ ವಿಷಯದಲ್ಲಿ. ಅದು ಎಂಥ ಮಠಾಧಿಪತಿ ಇರಲಿ, ಎಂಥ ಜಗದ್ಗುರು ಇರಲಿ, ಎಂಥ ನಿಮ್ಮ ಮಿಲಿಟೆಂಟ್ ಆಗಿರುವಂಥ ಗ್ರೂಪ್ ಇರಲಿ, ಒಪ್ಪುವುದಿಲ್ಲ, ರಾಜಿ ಇಲ್ಲ, ಪ್ರಾಣ ಬೇಕಂತ ತಗೊಳ್ಳಿ. ಇನ್ನು ಯಕ್ಷಗಾನದಲ್ಲಿ ಮುಖ್ಯವಾಗಿ ಮಾತಾಡೋದು 80 ವರ್ಷಗಳು ಅವರು ನನ್ನ ಕಲಿದ್ದಾರೆ. ಕಲೆಯನ್ನು ಸುಂದರವಾಗಿ ಹೇಗೆ ಮಾಡರ್ನೈಸ್ ಮಾಡಬೇಕು, ಸ್ತ್ರೀ ವೇಷವನ್ನು ಹೇಗೆ ಮಾಡರ್ನೈಸ್ ಮಾಡಬೇಕು. ಅವರು ಬೇಲೂರಿಗೆ ಹೋಗಿ ಬೇಲೂರು ಶಿಲಾಬಾಲಿಕೆ ಚಿತ್ರ ನೋಡಿಕೊಂಡು ಅದರ ಡಿಸೈನ್ ಮಾಡಿಕೊಂಡು ಸ್ತ್ರೀ ವೇಷ ಮಾಡೋದು. ಭಾಳ ದೊಡ್ಡದಾಗಿ ವೇಷ ಮಾಡಬೇಕು. ಏನು ಅವರು ಮೆಚ್ಚಿದ 80-85 ವರ್ಷದ ಹಿರಿಯ ಹೆಚ್ಚಿನ ನನಗೆ ಆಶ್ಚರ್ಯಕರವಾದ್ದು, ಅವ್ರು ನಾನು ಮುಗ್ಧ ಅಂತ ಹೇಳಿದೆ. ಮುಗ್ಧ ಅಂತ ಹೇಳಿದ್ರೆ ರಾಜಿ ಇಲ್ಲ ಅಂತ ಅರ್ಥ. ಯಾವುದು ರಾಜಿ ಅದು ಬೇಕು. ಹಾಗೆ ನಾವೆಲ್ಲ ಮುಗ್ಧರಾದರೆ ಬಹಳ ಒಳ್ಳೆಯದು. ಅವ್ರು ಹೇಳೋದಕ್ಕೆ ಬದ್ಧರಾಗಿದೆ. ಆದರೆ ಅವ್ರ ಜೊತೆಗೆ ಒಂದು 3 ಜನ ಬೇರೆ 4 ಮಂದಿ ದಯವಿಟ್ಟು ಗಮನಿಸಬೇಕು. ಅದರಲ್ಲಿ ನನ್ನ ಅರ್ಧಾಂಶ ಪ್ರಾಯದ ಕೆಳಗೆ ಬಹುಶಃ 3ನೇ ತಲೆಮಾರುಗಳು 30 ವರ್ಷ ತಗೊಂಡ್ರೆ ಒಂದು ತಲೆಮಾರು 30 ವರ್ಷ. ಯಾಕಂದ್ರೆ ನಮ್ಮ ಸರ್ವಿಸ್ ಸ್ಪ್ಯಾನ್ 30 ವರ್ಷ. ಆ 3ನೇ ಅಥವಾ 2ನೇ ತಲೆಮಾರಿನ ಹುಡುಗರು ಇದನ್ನು ಹೇಗೆ ಸ್ವೀಕರಿಸಿದರು ನನಗೆ ಆಶ್ಚರ್ಯ. ಅತ್ಯಂತ ದೋಷರಹಿತ ಕ್ರಿಸ್ಪ್ ಆಗಿ ಆ ವಿಚಾರಗಳನ್ನು ಮೆಚ್ಚಿ ಅದರ ಬಗ್ಗೆ ಒಳ್ಳೆ ಮಾತುಗಳು ಬಹಳ ಆಶಾದಾಯಕವಾದ. ಈಗ ನಮ್ಮಲ್ಲಿ ಎಷ್ಟು ಒಳ್ಳೆ ಆಡಿದ್ದು ಅದಲ್ಲ, ಆಡಲಿಕ್ಕೆ ನಾವು ಪ್ರಯತ್ನ ಮಾಡುವುದಿಲ್ಲ. ಜಾಹೀರಾತು ಹೇಳಿದೆ, ನಿತ್ಯ ಜಾಹೀರಾತು ಫೋಟೋ ಹಾಕಿ ಹೋಳಿ ಬರಿ ಬಂದರೆ ಅದೊಂದು ಅವರ ಕ್ರಿಯೇಟ್ ಮಾಡ್ತಾರೆ. ಆದರೆ ಅವರು ಜನಪ್ರಿಯ ಬರಗಾರಲ್ಲ, ವಾಟ್ಸಪ್ ಇತ್ಯಾದಿಗಳಲ್ಲಿ ಬರಿತಾ ಇರೋರು. ಅಂದರೆ ಈ ಪ್ರಧಾನ ಮಾಧ್ಯಮಗಳಿಂದ ಬಹಿಷ್ಕೃತರಾದವರು, ಬಾಹ್ಯರಾದವರು, ಅವರಲ್ಲಿ ಅಲ್ಲಿ ಕಾಣಿಸ್ತಾ ಇಲ್ಲ. ಅವರು ಬರಿಬೇಕು. ಗುಣದೋಷಗಳನ್ನು ತುಂಬ ಚೆನ್ನಾಗಿ ಬಂದರು. ಅವರೆಲ್ಲ ಅತ್ಯಂತ ನಿಕಟವಾಗಿರೋ ಸಂಪರ್ಕ ಇದ್ದರು. ಅದು ನನಗೆ ತುಂಬ ಸಂತೋಷ. ಅವರು ಗುರು ಅಂತ ಹೇಳೋದಕ್ಕೆ ನನಗೆ ತುಂಬ ಮುಜುಗರ ಇದೆ.
ಜನ ಗುರುಗಳು ಡ್ಯಾನ್ಸ್ ಅಂತ ಹೇಳ್ತಾರೆ ಗುರುಗಳು, ತುಂಬಾ ಜನ ಗುರುಗಳು. ಈ ಗುರುಗಳದ ಹಾವಳಿ ಗುರು ಅಂದ್ರೆ ಏನು ಗೊತ್ತಿಲ್ಲ. ಗುರು ಅಂದ್ರೆ ಏನದು? ಗುರುವಾಗಿರ್ಬೇಕು. ಗುರುವಾಗಿರ್ಬೇಕಾಗಿದ್ದು ಶಿಕ್ಷಕ ಅಲ್ಲ, ಇವರ ಟ್ರೈನರ್ಸ್ ಇಲ್ಲ ಹೇಳುದ ಗುರುಗಳಿಗೆ. 2-3 ಗುರುಗಳು ನಮ್ಮ ಮುಟ್ಟಿಯಲ್ಲಿ ನಿಜವಾದ ಗುರುಗಳು ನಾನು ನೋಡಿದೆ. ಇಲ್ಲಿ ಇದನ್ನು ಹೇಳುವ ನನಗೊಂದು ಕತೆ ಕಾಣ್ತದೆ, ಒಂದು ಕತೆ ಹೇಳ್ಬೇಕಂತ, ಒಂದು ಜಾನಪದ ಕತೆ. ಒಬ್ಬರು ಗುರುಗಳು, ಅವರಿಗೆ ಒಬ್ಬ ಶಿಷ್ಯ, ತುಂಬಾ ಜನ ಶಿಷ್ಯರು, ಒಳ್ಳೆ ಬುದ್ಧಿವಂತ ಶಿಷ್ಯರು, ತಪಸ್ಸು ಮಾಡಿದವರು, ದೇವರನ್ನು ಉಳಿಸಲಿಕ್ಕೆ ಹೊರಟವರು ಎಲ್ಲ ಇದ್ರು. ಅದರೊಂದಿಗೆ ಒಬ್ಬ ಒಳ್ಳೆಯ ಶ್ರದ್ಧಾವಂತ. ಅವರು ಒಂದು ದಿವಸ ಈ ಗುರುಗಳ ನನಗೆ ಆ ದೇವರದ್ದು ಎಂತ ಹೇಳ್ತೇನೆ, ನನಗೆ ಒಂದು ದೇವರನ್ನು ಹೋಲಿಸಬೇಕು ಅಂತ ಹೇಳಿದಾಗ ಆ ಗುರುಗಳು ಇವನು ನೋಡಿ, ಇವ ಬಹುಶಃ ದನ ಮತ್ತು ಎಮ್ಮೆಲ್ಲ ಮೇಯಿಸುವನು ಅಂತ ಆದ್ರೆ ಇವರು ಸೇವೆ ಮಾಡ್ತಾರೆ. ಇವರು ಅತ್ಯಂತ ಹತ್ತಿರದಿಂದ ಸೇವೆ ಮಾಡ್ತಾರೆ. ಇವರು ಹೋಗ್ತಾನೆ, ಗಂಟು ಹೋಗ್ತಾನೆ, ಏನು ಹೇಳ್ತಾನೆ ಮಾಡ್ತಾನೆ. ಇವನಿಗೆ ಎಂತ ಹೇಳು ನೋಡು, ಪರಬ್ರಹ್ಮ ಅಂತ ಹೇಳಿದ್ರೆ ಅದು ಕೋಣ ಅಷ್ಟೇ, ಮತ್ತೇನಿಲ್ಲ. ನನಗೆ ಬೇರೆ ಏನು ಹೇಳೋದು ತಿಳಿದಿಲ್ಲ. ಅವ ಪ್ರಸಾದ ಅಂತ ಹೇಳ್ದ, ಅನುಗ್ರಹ ಅಂತ ಹೇಳ್ದ. ಹೋಗಿ ಅವ್ರು ಕೋಣನ್ನು ದಾನ ಮಾಡ್ತಾರೆ ಮಾಡಿ ಅನಂತ ಬಹಳ ಅವ್ರಿಗೆ ದೇವರ ಪ್ರತ್ಯಕ್ಷ ಆಗ್ತದೆ. ಏನ್ ಬೇಕು ನಿಮಗೆ? ಏನಿಲ್ಲ, ಹೊರೆ ಹೊತ್ತು ನನಗೆ ಸಾಕಾಗಿದೆ. ನನಗೆ ಇದೇ ಆ ಹೊರೆಯಲ್ಲಿ ಗೊತ್ತಿಲ್ಲ, ಬಹಳ ದೊಡ್ಡ ಹುಡುಗಾರೆ. ಕೋಣ ಹೋಗ್ತಾರೆ, ಬೇರೆ ಯಾರಿಗೆ ಕಾಣುದಿಲ್ಲ, ಅವ್ರಿಗೆ ಮಾತ್ರ ಕಾಣುದು. ನೀವು ಏನ್ ಮಾಡ್ತಾರೆ, ಈ ಗುರುಗಳದ್ದು ಹೊರೆ ಉಂಟಲ್ಲ, ಒಂದು ಆಚೆ ಕೊಂಬಿನಲ್ಲಿ ಬುದ್ಧಿ, ಒಂದು ಈಚೆ ಕೊಂಬಿನಲ್ಲಿ ಹಾಕಿರ್ತೀವಿ, ಆರಾಮ ಇರ್ತಾರೆ. ಇದೆಲ್ಲ ಆದ್ಮೇಲೆ ಆ ಗುರುಗಳು ಒಂದು ದಿವಸ ಅದು ಕುತೂಹಲ ಆಯ್ತು, ನೀವು ಹೋಗಿದ್ದಾರೆ ತಪಸ್ ಮಾಡ್ತಾರೆ ಅಂತ ಹೇಳಿದಾನೆ, ಎಂತ ಸುದ್ದಿ ಇಲ್ಲ. ಅವನು ಕರೀತಾನೆ, ಎಂತಾಯ್ತು ನಿನ್ನ ಸಾಧನೆ, ಪ್ರತ್ಯಕ್ಷ ಆಗಿದ್ದಾರೆ. ಹೌದಾ? ಹೌದು. ಏನಂತಾರೆ, ಹೇಗೆ ಪ್ರತ್ಯಕ್ಷ ಆಗ್ತದೆ? ನೀವು ಹೇಳಿಕೊಟ್ಟಿರೋದು ಕೋಣವನ್ನು ಪರಬ್ರಹ್ಮ ಕೋಣ ಅಂತ ಹೇಳಿದ್ರೆ ಕೋಣ ರೂಪದಲ್ಲಿ ಕಾಣಿ. ಹೌದಾ? ಕಾಣಿಸಿಲ್ಲ. ಹೌದು. ಏನು ಹೇಳಿ? ಅದೇ ನಾನು ಹೇಳಿಕೊಟ್ಟಿದ್ದೀನಿ, ಗಂಟೆಲ್ಲ ಹೊರೆ ಹೇಳೋದು, ದಯವಿಟ್ಟು ನೀವು ಹೋಗ್ಬೇಕು ಯಾವಾಗ ಹೋಗ್ಬೇಕು, ಅದಕ್ಕೋಸ್ಕರ ಹೋಗ್ತಿದ್ದೇನೆ. ಹೌದಾ? ಏನಿದೆ ನೋಡಿ, ಗಂಟು ಹೋಗ್ತಿದ್ದಾರೆ. ಏನಿಲ್ಲ ತಾತ್ಪರ್ಯ ಅಂದ್ರೆ ಗುರುವಿನ ಗುರು ಏನು ಹೇಳ್ತಾರೆ, ಅದನ್ನೊಂದು ಸ್ಫೂರ್ತಿಯಾಗಿ ನೀವು ಕೆಲಸ ಮಾಡಿದ್ರೆ ಆ ಗುರುವನ್ನು ಮೀರಿ ಮೇಲೆ ಹೋಗಿ ಸಾಧನೆ ಅನ್ನೋದು ಸಾಧನೆ. ಹಾಗಾಗಿ ಅವ್ರ ಗುರು ದೇವತೆ ನಾನು ಅಲ್ಲ ಅಂತ ಹೇಳೋದು ಸ್ವೀಕಾರ. ಆದರೆ ನಿಮ್ಮ ಮಂತ್ರ ತೀರ್ಥೆ ವಿಜಯ ದೇವಿ ದೈವಜ್ಞೆ ಹೇಳಜವು ಗುರವು ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ಯಾದೃಶಿ. ನಿಮ್ಮ ಭಾವನೆಗೆ ಸರಿಯಾಗಿದೆ, ನಿಮ್ಮ ಶ್ರದ್ಧೆಗೆ ಸರಿಯಾಗಿದೆ, ಹೊಂದಿರಿ ಇಷ್ಟ ಆಗ್ತದೆ ಅದನ್ನು ಹೇಳ್ತಾರೆ. ಹಾಗಾಗಿ ದ್ರೋಣ ಮತ್ತು ಏಕಲವ್ಯ ಕಥೆ ಸಿಕ್ಕುವಂತಹದ್ದು ಅದೇ. ಇನ್ನು ಈ ಆಧುನಿಕ ನಾವು ಆಕ್ಚುಲಿ ಆಧುನಿಕರಾಗುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಕುರಿಯ ವಿಠಲ ಶಾಸ್ತ್ರದ ಕಾಲದಲ್ಲಿ ತೆಂಕುತಿಟ್ಟಿನಲ್ಲಿ, ಹಾರಾಡಿ ರಾಮರಾಣಿಗಳ ಕಾಲದಲ್ಲಿ, ಬಡಗುತಿಟ್ಟಿನಲ್ಲಿ ಆ ಕಾಲದಲ್ಲಿ, ಆಮೇಲೆ ಮಾರು ಹೆಬ್ಬ ಅವ್ರ ಕಾಲದಲ್ಲಿ ಬಡಗುತಿಟ್ಟಿ ಆಧುನಿಕ ಶಿಕ್ಷಣ ಆಧುನಿಕ ಸ್ವರೂಪದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಕ್ರಿಯೆ ಇವತ್ತಿಗೂ ಮುಂದುವರಿತಾ ಇದೆ. ಆದರೆ ಆಧುನೀಕರಣ ಏನು ಅಂತ ಹೇಳೋದನ್ನು ಇವರು ಯಾರು ಗಮನಿಸ್ತಾರೆ. ಆಧುನೀಕರಣ ಅಂತ ಹೇಳಿದ್ರೆ ಇರುವ ಚೌಕಟ್ಟಿನ ಒಳಗೆ ಹೆಚ್ಚಿನದಾದಂತಹ ಒಂದು ಕಾಂತಿಯನ್ನು, ಸಂತೋಷವನ್ನು, ಪ್ರಕಾಶವನ್ನು ಕೊಡುವಂತಹ ಪ್ರಯತ್ನ.
ಚೌಕಟ್ಟನ್ನು ಕೊಡುವುದಲ್ಲ, ರೂಪ ಬದಲಿಸ, ರೂಪವನ್ನು ಇಟ್ಟುಕೊಂಡು ಆ ರೂಪದ ಒಳಗೆ ಹೇಗೆ ಹೊಸ ಕಾಲ ತಿಳ್ಕೊಳ್ಳಿ ಸಾಧ್ಯ ಅಂತ ಪ್ರಯತ್ನ ಮಾಡಿ ಅದು ಆಧುನೀಕರಣ. ನಮ್ಮಲ್ಲಿ ಮೊದಲೇನು ಬದಲಿಸಿದ್ರು, ಮೊದಲೇ ಆಗಿದೆ ಬದಲಿಸಿದ್ರು, ಅದಕ್ಕೆ ನಾದವನ್ನು ಬದಲಿಸಿದ್ರು. ತೆಗುತ್ತಿನಲ್ಲಿ ಮಾಡಿದ್ರು, ಬಡಗುತ್ತಿನಲ್ಲಿ ಮಾಡಿದ್ರು. ಆ ಪ್ರಾರಂಭದಲ್ಲಿ ಹೊರಟ ಕತ್ತಲೆ ಯುಗದಲ್ಲಿ ಆರಂಭವಾದ ಕಲೆ ದಯವಿಟ್ಟು ಗಮನಿಸಬೇಕು. ಆದರೆ ಅವ್ರಿಗೆ ಬೆಳಕು ಮಾಡಿ ಸಾಧ್ಯ ಇಲ್ಲೋ ಕೇಳಿದ್ರೆ ಬೆಳಕು ಮಾಡಲಿದ್ದು ಈಗ ರಾಜಸ್ಥಾನದಲ್ಲಿ ಒಳ್ಳೆ ಬೆಳಕು ಅವರು ಬೇರೆ ಬೇರೆ ರೀತಿಯಲ್ಲಿ ಬೆಳಕು ಸೃಷ್ಟಿ ಮಾಡಿದ್ದಾರೆ. ಅವರು ಒಂದಿಗೆ ಇಟ್ಕೊಂಡು ರಾಜಸ್ಥಾನದಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಬೆಳಕು ಒಳ್ಳೆ ಪ್ರಕಾಶವನ್ನು ಪಡೆದಿದ್ದಾರೆ. ಅದನ್ನು ಯಕ್ಷಗಾನ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಯಕ್ಷಗಾನ ಬಹು ಸಂಖ್ಯೆಯ ಜನರು ಹೇಳುವಾಗ ತಿಳಿಯದೆ ಹೇಳುವ ಹಾಗೆ ಪಾಮರದ್ದು ಬಡವರದ್ದು ಕಲೆ ಅಲ್ಲ, ರಾಜರು ಸ್ಥಾಪನೆ ಮಾಡಿದಂಥ ಕಲೆ. ನೀವು ಗಮನಿಸಬೇಕು, ಇವತ್ತು ಕೂಡ ಒಂದು ಯಕ್ಷಗಾನ ಮೇಳ ತಯಾರಾಗಬೇಕಾದ್ರೆ ಕನಿಷ್ಠ ಒಂದು 10 ಲಕ್ಷ ರೂಪಾಯಿ ಕಡಿಮೆ ನಿಮಗೆ ಮಾಡಬಹುದು. 10 ಲಕ್ಷ ರೂಪಾಯಿ ಬಂಡವಾಳ ಬೇಕೇ. ಆ ವೇಷ ಸಾಮಗ್ರಿ ನೀವು ಕಾಣೋದು ತುಚ್ಛವಾಗಿರ್ಬೋದು, ಅದು ಅಷ್ಟು ಮಾಡಿಸಿಬೇಕಾದ್ರೆ ಅಷ್ಟು ಖರ್ಚಿಗೆ ಅಷ್ಟು ಲೇಬರ್ ಉಂಟು. ಇಂಥ ಸಿರಿವಂತರ ಕಲೆ ಇದು. ಅದನ್ನು ದೇವಸ್ಥಾನದ ಮೂಲಕ ಮಾಡಿ ದೇವಸ್ಥಾನ ಪ್ರಾರಂಭಿಕವಾಗಿ ಬಂದು ರಾಜರಲ್ಲಿ ಇರ್ತಿದ್ರು, ದೊಡ್ಡ ದೊಡ್ಡ ಗುರುತಿನವರು ಇರ್ತಿದ್ರು. ಶೇಷಗಿರಿವಾರದ ಮೊಮ್ಮಗ ಒಂದು ಬರದಲ್ಲಿ ಕೊಟ್ಟರು. ಅಲ್ಲಿ ಎಲ್ಲ ಅಲ್ತಾರು ತಂದೆಯವರು ಮನೆ ಇವರೆಲ್ಲ ಗಣ್ಯ ಮನುಷ್ಯರು ಹೀಗೆ ಕೂತ್ಕೊಂಡು ಇವರ ಮುಂದೆ ಆಡ್ತಾ ಇದ್ದದ್ದು ಈ ಆಟವನ್ನು ಹೊರತು ಪಾಪ. ಇವತ್ತು ನನಗೆ ಚಪ್ಪಾಳೆ ಹೊಡೆಯುವ ಜನರಿಗೆಲ್ಲ ಎಂತಿದ್ರು ಅಂತ ಕೇಳಿದ್ರು, ಮೌನವಾಗಿ ಕೇಳ್ತಿದ್ರು. ಸಭಾ ಮರ್ಯಾದೆ ಇವತ್ತು ಯಾವ ಸಭಾ ಮರ್ಯಾದೆ ಗೊತ್ತಿಲ್ಲ. ಇವತ್ತು ನಮಗೆ SLC ಕಲಿಯದಂತ ಜನರಿಲ್ಲ ನಮ್ಮ ಸಭೆಯಲ್ಲಿ, ಪ್ರೇಕ್ಷಕರು. ಆಶ್ಚರ್ಯ ಕಾಣ್ತೇವೆ. ಮಿನಿಮಮ್ ಒಂದು ಸಭ್ಯತನ ಗೊತ್ತಿಲ್ಲ. ಯಾವುದೇ ಚಪ್ಪಾಳೆ ಹೊಡೆದು ಎಂತ ಆ ರೀತಿಯಲ್ಲಿ ನಾವು ಮಾಡರ್ನೈಸ್ ಆಗ್ತಾ ಇದ್ದೀವಿ. ಈ ಮಾಡರ್ನಿಸಮ್ ಏನು? ನಮಗೆ ಹಿರಿಯ ಗೋಪಾಲ ಗುರುಗಳು ಅವರು ಹೇಳಿದ ಮಾತು ಅಂತ. ಅವರು ತುಂಬ ದೇಶದ ಬೇರೆ ಬೇರೆ ಭಾಗಗಳು ಪ್ರದರ್ಶನ ಕೊಟ್ಟವರು. ಅಲ್ಲಿಯ ಕಲಾವಿದರನ್ನು ಬಂದು ಮಾತಾಡಿ ಇಂಟ್ರಾಕ್ಷನ್ ಆಗಿದೆ. ವಿದೇಶಕ್ಕೆ ಹೋಗಿದ್ದಾರೆ. ವಿದೇಶಿಯ ಆ ಕಲಾ ರಸಿಕರು ಹೇಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಗೊತ್ತಿದೆ. ಅವ್ರು ಹೇಳ್ತಾರೆ ಮಾಡರ್ನೈಸ್ ಆಗಬೇಕು. ಅವರಿಗೆ ಮಾಡರ್ನೈಸ್ ಆಗೋದೇನು? ಇದ್ದದನ್ನು ಇದ್ದ ಹಾಗೆ ಒಪ್ಕೊಳ್ಳೋದು, ಅದ್ರ ಚಂದ ಏನಿದೆ ನೋಡೋದು, ಅದು ಆಧುನೀಕರಣ. ನಮ್ಮ ವ್ಯಕ್ತಿತ್ವದ ಆಧುನೀಕರಣ ಅಂದರೆ ನಾವು ಇದ್ದದನ್ನು ಇದ್ದ ಹಾಗೆ ನಾವು ನೋಡಲಿಕ್ಕೆ ಬಯಸುತ್ತದೆ. 2 ಉದಾಹರಣೆಗಳು ನಮಗೆ ಸಿಗ್ತದೆ. ಶಿವರಾಮ ಕಾರಂತರು ಅವರು ವಿದೇಶಕ್ಕೆ ಬೇಕಾಗಿಯೇ ಒಂದು ಆವೃತ್ತಿಯನ್ನು ತಯಾರು ಮಾಡಿ ಯಕ್ಷಗಾನ ಜಪಾನ್ನ ಫೌಂಡೇಶನ್ ಅವರು ಬಂದು ಸ್ಟಡಿ ಮಾಡಿ ಅವ್ರು ಹೇಳಿದ್ರು ಕಾರಂತರಿಗೆ ಎಲ್ಲ ಗೌರವ ಕೊಟ್ಟು ನಾನು ಹೇಳ್ತಾ ಇದ್ದು. ಮತ್ತೆ ಇದು ಅವರ ಟೇಸ್ಟ್ನ ಮಾಡರ್ನ್ ಏನು ಮಾಡರ್ನೈಸ್ ಆಗೋದು ಹೇಗೆ? ಅವರು ಬಂದು ಕಾರಂತರ ಬ್ಯಾಲೆನ್ನು ಅಪ್ರೂವ್ ಮಾಡಲಿಲ್ಲ. ನಮಗೆ ಬೇಕಾದ ಟ್ರೆಡಿಷನ್ ಅದು ಹೇಗೆ ಇರಬೇಕು, ಟ್ರೆಡಿಷನ್ ಹೇಗಿತ್ತು ಹಾಗೆ ಬೇಕು ನಮಗೆ. ಅಂದರೆ ನ್ಯಾಚುರಲ್ ಆಗೋದು ಹೇಳಿದ್ರೆ ಭಾಳ ಇಂಪಾರ್ಟೆಂಟ್ ಮಾತು. ಮಾಡರ್ನೈಸೇಷನ್ ಅಂದರೆ ಇದ್ದದ್ದು ಅದರ ನ್ಯಾಚುರಲ್ ಸರೌಂಡಿಂಗ್ ಅದರ ಸ್ವಾಭಾವಿಕ ಸ್ವರೂಪ ಹೇಗಿದೆ, ಅದರ ವೈಶಿಷ್ಟ್ಯ ಏನು, ಇದನ್ನು ಅವರು ಮೆಚ್ಚಿಸ್ತಾ ಇದ್ದಾರೆ. ಇದು ಆಧುನೀಕರಣ ಹೊರತು ಸಿಕ್ಕಿದ ವಿಷಯಗಳು ಉಪಯೋಗಿಸಿದೆ. ಗೋಪಾಲ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ. ಒಂದು ಕಡೆಯಲ್ಲಿ ನಮಗೆ ಯಕ್ಷಗಾನದಲ್ಲಿ ನಮ್ಮ ವಾದ್ಯಗಳನ್ನು ಯಕ್ಷಗಾನದ್ದು ಅಲ್ಲ ಆದರೂ ತೊಂದರೆ ಇಲ್ಲ. ದಕ್ಷಿಣಾದಿಯ ಮೃದಂಗವನ್ನು ತರ್ಬೋದು, ಬಾರಿಸ್ಬೋದು. ದಕ್ಷಿಣಾದಿ ಮೃದಂಗದ ಬೋರ್ಡ್ಗಳನ್ನು ಸೇರಿಸ್ಬೋದು. ಆದರೆ ದೇಶದ ಇತರ ರಂಗಗಳನ್ನು ನೋಡಿ, ಪ್ರತಿಯೊಂದು ರಂಗಕ್ಕೆ ಅವರದೇ ಆದಂತಹ ಹಿಮ್ಮೇಳದ ಪರಿಕರಗಳಿದ್ದಾರೆ, ಅದರ ನಡೆಯಿದೆ, ಅದರ ಭಾಷೆ ಇದೆ, ಹಿಮ್ಮೇಳದ ಭಾಷೆ. ಯಕ್ಷಗಾನಕ್ಕೆ ಹಿಮ್ಮೇಳದ ಭಾಷೆ ಇದೆ. ಈಗ ಈ ತ್ರಕಿಟತಾಂ ಇದ್ದದ್ದು ತ್ರಕಿಟತಾಂ ಮಾಡ್ಬೋದು, ತಾಳ ತಪ್ಪದಿದ್ರೆ ಆಯ್ತಲ್ವ. ಈ ತ್ರಕಿಟತಾಂ ಧೋತರಿಗಿಟತಾಂ ಈ ತ್ರಕಿಟತಾಂ ಧೋತರಿಗಿಟತಾಂ ಹಾಗೆ ಹೇಳಿದ್ರೆ ಮಾತ್ರ ಭಾಷೆ ಆಗುತ್ತೆ, ಯಕ್ಷಗಾನ ಭಾಷೆ.
ಇದನ್ನು ಪಲ್ಲಟ ಮಾಡ್ತಾ ಇದ್ದಾರೆ. ಇದರ ಆಶ್ಚರ್ಯ ಕಾಣ್ತದೆ ಅಂತ ಗೋಪಾಲರು ಹೇಳ್ತಾರೆ. ಅವರು ಕಟೀಲು ಕಮ್ಮಟದಲ್ಲಿ 3 ದಿವಸ ಇದ್ದು ಅದರ ಉದ್ಯವಾಣಿ ಅದನ್ನು ಸಮೀಕ್ಷೆ ಮಾಡಿಕೊಡ್ತಾರೆ. ಅದಕ್ಕೆ ಹಾಗಾಗಿ ಇಂಥ ಗುರುಗಳನ್ನು ನಮ್ಮ ಒಟ್ಟಿಗೆ ಈಗಲೂ ಇದ್ದಾರೆ. 3ನೇ ವರ್ಷಕ್ಕೆ ಆಗ್ತದೆ. ಈಗ ಡಿಸೆಂಬರ್ಗೆ 91 ಮುಗಿಸಿ 120. ಇಂಥ ಹಿರಿಯರು ಆಧಾರವನ್ನು ಇಂಥ ಹಿರಿಯರು ನಿಂತುಕೊಂಡು ಇವರ ಮಾತಿಗೆ ಏನೂ ಬೆಲೆ ಇಲ್ಲ. ನಾವು ಮಾಡ್ತಾ ನಮ್ಗೆ ಸ್ವಾತಂತ್ರ್ಯ ಇದೆ. ಎಲ್ಲ ಸ್ವಾತಂತ್ರ್ಯ ಇದೆ. ಯಾರು ಕೊಟ್ಟ ಸ್ವಾತಂತ್ರ್ಯ ನಿಮಗೆ? ನೀವು ಫ್ಯೂಡಲ್ ಬೇಕು ಹೇಳ್ತಿರಲ್ಲ, ಫ್ಯೂಡಲ್ ಲಾರ್ಡ್ಸ್ ಇದ್ದದ್ರಿಂದ ಇಷ್ಟ ಉಳಿದಿದೆ ಇವತ್ತಿನವರೆಗೆ. ಎಂತಾದ್ರು ಬರ್ತದೆ ಎಂತ ಬರ್ತದೆ? ಹೀಗೆ ಕೇಳಿದವರಿದ್ದು ಆಟದಾಗಿ ದೊಂಕಾದಿನ ಕಾರ ಅಂತ ಕೇಳಿದವರಿದ್ರು ದಯವಿಟ್ಟು ಗಮನಿಸಬೇಕು. ಬಹಳ ಹಿಂದೆ ಅಲ್ಲ, ಬಹಳ ನಮ್ಗೆ ಹೀಗೆ ಕೇಳಿದ್ರು. ಆಟದಾಗಿ ದೊಂಕಾದಿನ ಕಾರ ಈ ಸ್ಥಿತಿ ಆಗಿ ಅಂದ್ರೆ ಅತ್ಯಂತ ಉಚ್ಛೃಂಖಲವಾಗಿ ನಡೆಯುವ ಒಂದು ಸ್ವಭಾವ ಈ ರಂಗದಲ್ಲಿ ಇದೆ. ಅದನ್ನು ಶಿಸ್ತಿಗೆ ಒಳಪಡಿಸುವುದು. ಯಾವ ರೀತಿ ನೀವು ಒಳಪಡಿಸಿದ್ರೆ ಅದು ನಿಮ್ಮ ಬುದ್ಧಿಮತ್ತೆಗೆ ಸಂಬಂಧಿಸಿದ ವಿಷಯ. ಶಿಸ್ತುಗೆಟ್ಟದನ್ನು ನೀವು ಅದು ಪ್ರವಾಹದಲ್ಲಿ ಕೇಳಿದ್ದೇನೆ. ಶಿಸ್ತುಗೆಟ್ಟದನ್ನು ನಾವು ಸೃಷ್ಟಿಯಿಂದ ಹೇಗೆ ಒಪ್ಕೊಳ್ಳೋದಿಲ್ಲ. ಎಲ್ಲ ಬದಲಾವಣೆ ಮಾಡಿ ಸೃಷ್ಟಿ ಆಗ್ತದೆ. ಬದಲಾವಣೆ ಎಲ್ಲ ಸೃಷ್ಟಿ ಆಗುವುದಿಲ್ಲ. ಇರುವುದನ್ನು ಅಧಿಕರಿಸಿಕೊಡ್ಬೇಕು. ಹಾಗಿದ್ರೆ ಅದು ಕೊಡುಗೆ ಆಗ್ತದೆ. ಇನ್ನು ಇಲ್ಲಿ ಹೆಚ್ಚಿನ ಹೇಳಿಕೆಯನ್ನು ಈ ಸಂದರ್ಭದಲ್ಲಿ ನನ್ನ ವಿಚಾರಗಳನ್ನು ಹೊಂದಿರುವ ಪುಸ್ತಕ ಬಿಡುಗಡೆಗೆ ನೀವು ಮುಂದೆ ಬಂದಿದೆ. ನನ್ನ ಗ್ರಹಿಕೆಯನ್ನು ಬದಲಿಸಿದೆ. ಯಾಕಂದ್ರೆ ಒಂದು 10 ದಿನ ಬಂದೇ ಜೀವನ ನನ್ನ ಆದರೆ ಗಮನಿಸಿ, ಅವರು ಸತ್ಯನಿಷ್ಠಾಪದಲ್ಲಿ ಹೇಳಿದರು. ಅದಕ್ಕೆ ಹೆಚ್ಚು ಅರ್ಥ ಕೊಡ್ತೇವೆ. ನೀವು ಕೋರ್ಟ್ ಮಾರ್ಷಲ್ ಸೀನ್ ನೋಡಿರ್ಬೋದು ಯಾವುದಾದ್ರು ಸಿನಿಮಾದಲ್ಲಿ. ಕೋರ್ಟ್ ಮಾರ್ಷಲ್ ನಡೆಯುವಾಗ ಹೊರೆಯಿಂದ ಪೀಠ ತೆಗೆದಿರ್ತಾನೆ ಮೊದಲಲ್ಲಿ ಒಂದು ಜಡ್ಜ್. ಅವನು ಸೈನ್ಯಾಧಿಕಾರಿ. ಬಿಚ್ಚಿದ ಕತ್ತಿಯನ್ನು ಎದುರಲ್ಲಿ ಇಟ್ಕೊಂಡು ವಿಚಾರಣೆ ಅಂದರೆ ಖಡ್ಗ ಸಾಕ್ಷಿಯಾಗಿ. ನೀವು ವಿಮರ್ಶೆಯನ್ನು ಖಡ್ಗ ಸಾಕ್ಷಿಯಾಗಿ ಮಾಡದಿದ್ರೆ ನೀವು ಮಾಡುವುದು ಭಟ್ಟಂಗಿತನ. ಅದು ಯಾರು ಹೇಳಿ, ಎಂಥ ಕಲಾವಿದರು ಹೇಳಿ, ನೀವು ಅದಕ್ಕೆ ರಿಯಾಯಿತಿ ಕೊಟ್ಟರೆ ನೀವು ಭಟ್ಟಂಗಿಗಳು. ನಿಮಗೆ ಬೇರೆ ಏನು ವ್ಯಾಲ್ಯೂ ಬರುವುದು. ಕೊಯ್ದು ಖಡ್ಗದ ಹಾಗೆ, ಖಡ್ಗಧಾರೆಯ ಹಾಗೆ ನನ್ನನ್ನು ಸಹಿತ ಒಳಪಡಿಸಿ ಹೇಳು. ಬರೆಯುವನು ಅವನನ್ನು ಒಳಪಡಿಸಿ ಬರೆದ್ರೆ ಅದು ಯಥಾರ್ಥ ಅಂತ ವಿಮರ್ಶೆ. ಮೊನ್ನೆ ಹಿರಿಯ ಗೋಪಾಲ ಅಂತ ಹೇಳಿ ನಾನು ಯಾಕಂದ್ರೆ ಅವ್ರ ಪುಸ್ತಕದಿಂದ 2ನೇ ಭಾಗ, 1ನೇ ಮಾನ್ಯದ 2ನೇ ಭಾಗ ಬರ್ತಾ ಇದೆ. ಅದಕ್ಕೆ ನಾನು ವರ್ಕ್ ಮಾಡ್ತಾ ಇದ್ದೆ. ಮೊನ್ನೆ ಹೇಳಿದ್ರು ಅವರು ನನ್ನ ಜೀವಟಿಗೆ ಆದ ಪ್ರಧಾನ ಇಬ್ಬರು ಆಧಾರ ಸಂಬಂಧದಲ್ಲಿ ಅವರು ಇನ್ನೊಬ್ಬರು ಕುರು ಗೋಪಾಲ ಕುರು ಅವರಿಬ್ಬರು ನಾವು ತೆಗೆದಿಗೆ ಯೋಚಿಸಿದ್ದೆ. ಈಗ ಅವರು ಇಬ್ಬರನ್ನು ನಾನು ಮುಂದೆ ಇಟ್ಕೊಂಡು ನಾನು ಹಿಂದೆ ನಾನು ಈ ಕೆಲಸ ಮಾಡಿದ್ದೆ. ಅವರು ಹೇಳ್ತಾರೆ ನಾನು ಯಾವುದೇ ಬಿಟ್ಟದಿದೆ. ನಾನು ಭಾಳ ಸುಮಾರು 15 ವರ್ಷ ಅರ್ಥಧಾರಿಯಾಗಿ 14 ವರ್ಷದಲ್ಲಿ ಸಮದಂಡಿಯಾಗಿ ಸೆಳೆಸಿ ನಾನು ಹಾಗೆ
ಮುಖ್ಯವಾದಂಥ ಒಂದು ವಿಚಾರ ಇದೆ. ಈ ಸಂದರ್ಭ ಸಾಕು ಬಹಳ ಸುಂದರವಾಗಿ ನಾಗೇಶ್ವರ ಕುಸಂತನ್ಯರು ಲೇಔಟ್ ಆಮೇಲೆ ಚಿತ್ರಗಳನ್ನು ಸೂಕ್ತವಾಗಿ ಅಳವಡಿಸಿದ್ದಾರೆ. ಆಮೇಲೆ ಇದಕ್ಕೆ ಬಹಳ ಬಹಳ ಸೊಗಸಾಗಿ ಅದನ್ನು ಹೇಗೆ ವಿಮರ್ಶೆ ಮಾಡಬೇಕು ಹಾಗೆ ಮಾಡಬೇಕು. ಈಶ್ವರವರು ಬಹಳ ಸಂತೋಷದಿಂದ ಅಧ್ಯಕ್ಷರು ಅವರಿಗೆ ನಾನು ಋಣಿಯಾಗಿದ್ದೇನೆ. ಅದಕ್ಕಿಂತ ಭಾಸ್ಕರ ನಮ್ಮ ಭಾಸ್ಕರ ರಂಗನಾಥ ರಂಗ ವಿಚಿಕಿತ್ಸೆ ಅದು ವಿಚಿಕಿತ್ಸಾ ಕಠೋಪನಿಷತ್ತು ಮಾಡಬೇಕು. ಮನುಷ್ಯ ಸತ್ತ ಮೇಲೆ ಆತ್ಮ ಇದ್ದಾನೆ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇಂಥ ವಿಚಿಕಿತ್ಸೆ ನಡೀತಾ ಇದೆ ಅಲ್ಲಿ. ನನಗೆ ಈಗ ನೀನು ಯಮನ ಹತ್ರ ಹೇಳೋದು ನಚಿಕೇತ, ನನಗೆ ನಿಜವಾದ ಹೇಳು, ಆತ್ಮ ಇದ್ದಾನೆ ಇವರು ಇದ್ರೆ ಎಲ್ಲಿದ್ದಾನೆ ಹೇಗಿದ್ದಾನೆ ಅದು ನೀನು ನನಗೆ ಹೇಳು ಇದು ಹೇಳ್ತಾನೆ. ಇದು ವಿಚಿಕಿತ್ಸೆ. ಹಾಗೆ ಇದು ರಂಗದ ವಿಚಿಕಿತ್ಸೆ ಮತ್ತು ರಂಗನಾಥರ ವಿಚಿಕಿತ್ಸೆ, ರಂಗ ವಿಚಿಕಿತ್ಸೆ ಎರಡು ಅರ್ಥ ಇದೆ. ಬಹಳ ತೊಂದರೆ. ಯಾರೋ ಒಬ್ಬರವರಿಗೆ ಒಳ್ಳೆಯ ಒಂದು ಸಲಹೆ ಕೊಟ್ಟಿರ್ಬೋದು, ಇಂಥ ಹೆಸರಿದೆ. ಅದು ಹೇಳಲಿಕ್ಕೆ ನಾನೀಗ ಸ್ವಲ್ಪ ಕಷ್ಟ ಹೇಳ್ಬೋದು. ಒಂದು ಶಬ್ದ ಆದರೂ ಹೇಳಲಿಕ್ಕೆ ಉಚ್ಚರಿಸುವುದಕ್ಕೆ ಒಂದು ಟ್ರೈನಿಂಗ್ ಮಾಡಲಿಕ್ಕೆ ಆಯ್ತಲ್ಲ, ಒಂದು ಗೊತ್ತೇವೆ. ಒಂದು ಶಬ್ದ ಆದರೂ ದಿವಸಕ್ಕೆ ಒಂದು ಶಬ್ದ ಆದರೂ ಇಂಥದ್ದು ಹುಡುಕಿ ನಾವು ಅಭ್ಯಾಸ ಮಾಡಿದ್ರೆ ಅದೊಂದು ಪ್ರಯೋಜನ. ಹಾಗೆ ಎಲ್ಲರೂ ಸೇರಿ ನನಗೊಂದು ವಿಶೇಷವಾದ ಸ್ಥಾನ ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಮಾತು ನಮಸ್ಕಾರ.